ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ತಾಲೂಕು ಘಟಕದ ಅಧ್ಯಕ್ಷರಾದ ಅಣ್ಣಪ್ಪ ನಕ್ರೆ ಇವರ ವತಿಯಿಂದ ಕಾರ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಗ್ರೂಪ್ ಡಿ ನೌಕರರಿಗೆ ಸುಮಾರು 4 ತಿಂಗಳಿಂದ ವೇತನವಿಲ್ಲದೆ ಸಂಕಷ್ಟದಿಂದ ದಿನ ಕಳೆಯುತ್ತಿದ್ದಾರೆ. ಆದುದರಿಂದ ಗುತ್ತಿಗೆದಾರರು ಕೂಡಲೇ ಕಾರ್ಮಿಕರ ಹಣವನ್ನು ಪಾವತಿ ಮಾಡಬೇಕು. ಇಲ್ಲದಿದ್ದಲ್ಲಿ ನೌಕರರು ಈ ಕ್ಷಣದಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸಿ ಮುಷ್ಕರ ಹೂಡುವುದಾಗಿ ಎಚ್ಚರಿಕೆಯನ್ನ ನೀಡಿದರು. ಒಂದು ಮಹಾಮಾರಿ ಕೊರೋನಾದಿಂದ ಈ ಒಂದು ಕಾಯಿಲೆ ಬಂದಿದ್ದರೂ ಕೂಡ ಅವರು ಎದೆಗುಂದದೆ ಜನರ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ಅಂತಹವರಿಗೆ ಸರ್ಕಾರ ಏನು ಒಂದು 5,000 ಅನುದಾನವನ್ನು ಕೋವಿಡ್ ಸಂದರ್ಭದಲ್ಲಿ ನೀಡಬೇಕಂತ ಸರ್ಕಾರ ಆದೇಶ ಮಾಡಿದೆ. ಅದು ಕೂಡ ಸಿಕ್ತಿಲ್ಲ ಇವರಿಗೆ. ಅದಲ್ಲದೆ ಕಾಂಟ್ರಾಕ್ಟ್ ತಗೊಂಡವರು ಕೂಡ ಇವರಿಗೆ ಸರಿಯಾದ ತಿಂಗಳಿಗೆ ಸಂಬಳವನ್ನು ಪಾವತಿಸದೆ ತುಂಬ ದುರವಸ್ಥೆಗಿದ್ದಾರೆ. ಆದ್ದರಿಂದ ಈ ಕೂಡಲೇ ಅವರಿಗೆ ಯಾರು ಇಲ್ಲಿಯ ಒಂದು ಆಸ್ಪತ್ರೆಯ ದಿನಕೂಲಿಯನ್ನು ಹೊರಗುತ್ತಿಗೆ ಆಧಾರದಲ್ಲಿ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಅವರು ಕ್ಲಬ್ ಸಂಸ್ಥೆಯಲ್ಲಿ ಅವರಿಗೆ ವೇತನವನ್ನು ಪಾವತಿಸಿ ಅವರ ಸಂಸಾರ ನಿರ್ವಹಣೆಗೆ ಒಂದು ದಾರಿ ಕೊಡಬೇಕಾಗಿ ನಾವು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯ ಪರವಾಗಿ ಕೇಳ್ಕೊಳ್ತೇನೆ. ಇದರಲ್ಲಿ ಹೆಚ್ಚಿನವರು ದಲಿತ ವರ್ಗದವರೇ ಇದ್ದುಕೊಂಡು ಅವರಿಗೆ ಈ ಒಂದು ಏನು ದಿನಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸಿದ್ದಾರೆ ಅವರಿಗೆ ತುಂಬ ತೊಂದರೆ ಆಗಿದೆ. ಅಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮುಂದುವರಿದಲ್ಲಿ ನಾವು ಸಂಘ ಸಂಸ್ಥೆಗಳು ಮತ್ತು ಜನಸಾಮಾನ್ಯರ ಒಟ್ಟಿಗೆ ಸೇರಿ ಈ ಕಾಂಟ್ರಾಕ್ಟ್ದಾರರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ರಾವ್ ಅವರು ಮಾಧ್ಯಮದೊಂದಿಗೆ ನಾನು ಈಗಾಗಲೇ ಗುತ್ತಿಗೆದಾರರಲ್ಲಿ ಸಂಪರ್ಕಿಸಿದಾಗ ನೌಕರರ ಖಾತೆಗಳಿಗೆ ಅವರ ವೇತನವನ್ನ ಹಾಕಿರುತ್ತೇವೆ. ಸಂಜೆಯ ಒಳಗೆ ಅವರ ವೇತನವನ್ನ ಪಡೆದುಕೊಳ್ಳಬಹುದು ಎಂದು ಗುತ್ತಿಗೆದಾರರು ನಮಗೆ ತಿಳಿಸಿರುತ್ತಾರೆ ಎಂದು ವೈದ್ಯಾಧಿಕಾರಿ ಹೇಳಿದರು. ಇವತ್ತು ಸಾಯಂಕಾಲದೊಳಗೆ ಚೆಕ್ ಹಾಕಿ ಅವರ ಅಕೌಂಟ್ಗೆ ಬೀಳಿಸ್ತಾರೆ ಅಂತ ನಮ್ಮವರು ಫೋನ್ ಮಾಡಿದ್ದಾರೆ ಮತ್ತು ಚೆಕ್ ಡೀಟೇಲ್ಸ್ ಕಳಿಸಿದ್ದಾರೆ. ಅದನ್ನು ನಾನು ಸಾಯಂಕಾಲದೊಳಗೆ ಎಲ್ಲ ಅವರಿಗೆ ಫೋನ್ ಮಾಡಿ ಇವತ್ತು ಡೆಫಿನೆಟ್ ಆಗಿ ಹಾಕ್ತೇನೆ ಅಂತ ಹೇಳಿದ್ದಾರೆ. ತಡವಾಗಿ ಆಗ್ಲಿಕ್ಕೆ ಕಾರಣ ಏನು? ತಡವಾಗಿ ಆಗಲಿಕ್ಕೆ ಅವರಿಗೆ ಇದು ಬಜೆಟ್ ಬರಲಿಲ್ಲ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಆದರೂ ನಾವು ಅವ್ರಿಗೆ ಇವತ್ತು ವಾರ್ನಿಂಗ್ ಕೊಟ್ಟಿದ್ದೇವೆ, ಇನ್ನು ಮುಂದೆ ಹೀಗೆ ಆಗಬಾರ್ದು ಅಂತ. ಸರ್, ಒಂದು ಕಂಡೀಷನ್ ಇರ್ತದೆ. ಮೊದಲಿಗೆ 10 ತಿಂಗಳಿಂದ ವೇತನ ನೀಡದೆ ಈ ರೀತಿ ಸತಾಯಿಸಲಿಕ್ಕೆ ಕಾರಣರಾದರ ವಿರುದ್ಧ ಇವತ್ತು ನಾನು ಅವರಿಗೆ ವಾರ್ನಿಂಗ್ ಕೊಟ್ಟಿದ್ದೇನೆ. ಇನ್ನೇನಾದರೂ ಆಗದ್ರೆ ಅವ್ರಿಗೆ ಈ ತಿಂಗಳು ಅವ್ರದ್ದು ಲಾಸ್ಟ್ ಮುಗೀತದೆ. ಈ ತಿಂಗಳು 31 ಆಗಸ್ಟ್ ಅವ್ರದ್ದು ಲಾಸ್ಟ್ ಟೆಂಡರ್. ಅವ್ರಿಗಿನ್ನು ಸರಿಯಾಗಿ ಹಾಕೋದ್ರಿಂದ ನೀವು ಇದರಿಂದ ಇದು ತೆಗಿತಾ ಇದ್ದೇನೆ ಅಂತ ಹೇಳಿ.